ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನ್ ಕಿಚನ್. ಮಾತ್ರ ನಮಸ್ಕಾರ. ಇನ್ನು ನಮ್ಮ ಎಗ್ ಮಸಾಲ ಕರಿ ಇಕ್ಕ ಬೋಡ್ತಿನ ಇಂಗ್ರೀಡಿಯೆಂಟ್ಸ್ ಐನ್ ತೆತ್ತಿ ಬೇಪದಿತ್ತಿನ 2 ನೀರುಳ್ಳಿ, 2 ಟೊಮೆಟೊ, 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಚಮಚ ಕಾರ್ನ್ಫ್ಲವರು, 1 ಸ್ಪೂನ್ ಮುಂಚದ ಪುಡಿ, 1 ಸ್ಪೂನ್ ಗರಂ ಮಸಾಲ. ಮತ್ತೆ ಮನ್ಪುನ ವಿಧಾನ ಇಲ್ಲಿ ಕಡಾಯಿ ದಿಕ್ಕ ಯಾಕಂದ್ರೆ ಎಣ್ಣೆ ಬಾಡ್ಗ ಮತ್ತೆ ನೀರು ಬಾಡ್ಗ ಮತ್ತೆ ಟೊಮೆಟೊ ಬಾಡ್ಗ ಸರಿ ಫ್ರೈ ಮಾಡ್ತದ ಪಜ್ಜಿ ಹೋಗೋಯಿಂದ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅವರ ಬಾಡ್ಗ ಸರಿ ಮಿಕ್ಸ್ ಮಾಡ್ತದ. 1 ಸ್ಪೂನು ಕೊತ್ತಂಬರಿ ಪುಡಿ ಮತ್ತೆ ಜೀರಾ ಕೆತ್ತೆ ಲವಂಗದ ಪುಡಿ ಮಾಡಿದ್ದೀನಿ, ಖಾರದ ಪುಡಿ, ಹುಣಸೆ ಪುಡಿ, ಅರ್ಧ ಸ್ಪೂನು ಮಂಜದ ಪುಡಿ, ಕಾರ್ನ್ಫ್ಲವರ್ ಈಗ ನೀರು ಕಲತದ ಕಾಳು ಮತ್ತು ಕಾರ್ನ್ಫ್ಲವರ್ ಕಲತದ ಕಾಳು ಅದಕ್ಕೆ ಸರಿ ಮಿಕ್ಸ್ ಮಾಡ್ಬೇಕು. ದಪ್ಪ ದಪ್ಪ ಹಾಕೊಂಡು ಮಸಾಲ ಅದಕ್ಕೆ ಈ ಗರಂ ಮಸಾಲೆನ ಕಾಡ್ಬೇಕು. ಸರಿ ಮಿಕ್ಸ್ ಮಾಡ್ಬೇಕು. ದಪ್ಪನ ಇಕ್ಕಿರುವಂಥ ನೀರು ಪಾಡ್ದು ನಮ್ಮ ರುಚಿಗೆ ದಪ್ಪ ಉಪ್ಪು ಸರಿ ಮಿಕ್ಸ್ ಮಾಡ್ಬೇಕು. ಅರ್ಧ ಸ್ಪೂನು ಗ್ರೀನ್ ಚಿಲ್ಲಿ ಸಾಸ್ ಅವು ಇಷ್ಟೆತ್ತನ ಪಾಡಲಿ ಟೇಸ್ಟ್ ಕೊಡ್ಕೊಂಡು ಮಿಕ್ಸ್ ಆಗ್ತದೆ. ಅರ್ಧ ಸ್ಪೂನು ಟೊಮೆಟೊ ಕೆಚಪ್ ಅವೆಲ್ಲ ಟೇಸ್ಟ್ ಹಾಕ್ಬೇಕು ಕಾಂಡ ಅದನ್ನ ಸರಿ ಮಿಕ್ಸ್ ಮಾಡ್ಬೇಕು. ಮತ್ತೆ ತೆತ್ತಿ ಇಂಚೆ ಒಟ್ಟೆ ಮನ್ಪುಗ ಅಪ್ಪ ಸರಿ ಒಯ್ಪುಂಡು ಆಯ್ತಾ ಮಸಾಲೆ ಒಯ್ಪುಂಡು ಇದನ್ನು ಪಾಡ್ಕೊಂಡು ತೆತ್ತಿ ಸೋಪು ಮಿಕ್ಸ್ ಆಗಿ ಸಿಂಪಲ್ ಆಗಿ ಬೇಗ ಹಾಕೋಣ ರೆಸಿಪಿಂದು ಅಜ್ಜಣ್ಣ ಮತ್ತು ಬಂದು ಮಾಡ್ತದೆ. ಎಗ್ ಮಸಾಲ ಮಸ್ತ್ ಟೇಸ್ಟ್ ಆಗುತ್ತೆ ಬರೋಣಿಗೆ ಫ್ರೈ ಮಾಡ್ತದೆ ತಾಂಡು